ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇಡಿಕೆಗೆ ಧ್ವನಿಯಾಗುವ ಮೂಲಕ ಪಂಚಾಯತ್ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಹೇಳಿದರು. ತಾಲೂಕು ಪಂಚಾಯತ್ ಬಂಟ್ವಾಳ ವತಿಯಿಂದ ನಡೆದ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ಸಾಮರ್ಥ್ಯಾಭಿವೃದ್ಧಿ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಗಲ್ಲಾಗಿರುವ ಪಂಚಾಯತ್ ವ್ಯವಸ್ಥೆಯ ಮೂಲಕ ಸದಸ್ಯರು ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿದರೆ ಗ್ರಾಮಾಭಿವೃದ್ಧಿ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ, ಉಪಾಧ್ಯಕ್ಷ ಅಬ್ಬಾಸ್ ಅಲಿ ಬೋಳಂತೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಂಚಾಯತ್ ರಾಜ್ಯವನ್ನು ರಾಮರಾಜ್ಯ ಮಾಡುವ ಕಲ್ಪನೆ. ಯಾಕಂದ್ರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗ್ತದೆ ಅಂತ ಆ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಹೇಳಿದ್ರು ಬರಬೇಕು, ಕಷ್ಟ ಕಡೆ ಜನರಿಗೆ ಹೋಗಿ ಏನಾದ್ರು ಕೆಲಸ ಮಾಡುವ ಅವಕಾಶ ಇದೆ ನಿಮಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ. ಹೇಳಿದ್ರೆ ನಾನು ಶಾಸಕನಾಗಿ ನಾನು ಸುಮಾರು 5 ಲಕ್ಷ ಜನಸಂಖ್ಯೆ ಅಥವಾ 2 ಲಕ್ಷ ಜನ ವೋಟರ್ಸ್ ಅನ್ನು ಇಟ್ಕೊಂಡು ನಾವು ದಿನನಿತ್ಯ ಅವರ ಹತ್ರ ಮಾತಾಡ್ಲಿಕ್ಕೆ ಅಥವಾ ಅವರಿಗೆ ಡೈರೆಕ್ಟ್ ಸಂಪರ್ಕ ಇಟ್ಕೊಳ್ಳಿಕ್ಕೆ ಕಷ್ಟ. ಅದ್ರ ಒಬ್ಬ ಪಂಚಾಯತ್ ಸದಸ್ಯನಾಗಿ ನಿಮಗೆ ಪ್ರತಿ ನಿಮ್ಮ ವೋಟರನ್ನು ದಿನನಿತ್ಯ ಭೇಟಿ, ದಿನನಿತ್ಯ ಅಂದ್ರೆ ನಾನು ಹೇಳ್ತಾ ದಿನನಿತ್ಯ ಭೇಟಿ ಆಗ್ಬಿಟ್ಟಿರ್ತಿಲ್ಲ. ಒಟ್ಟಿಗೆ 5 ದಿವಸದ ಕಾರ್ಯಕ್ರಮ, 5 ದಿವಸ ನಿರಂತರವಾಗಿ ಬರಬೇಕು. ಇದರಲ್ಲಿ ಅಮೂಲ್ಯ ಅವರಿಗೆ ಕೊಡಲಿಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಇದರಿಂದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಉದ್ಘಾಟನೆ 4 ಗ್ರಾಮ ಪಂಚಾಯತ್ ಇದೆ, ಅನಂತಾಡೆಯಿಂದ ತಾವು ಎಷ್ಟು ಜನ ಬಂದಿದ್ದೀರಿ ಅಂತ ಸ್ವಲ್ಪ ಬಂದಿದೆ, ಅದರ ಬಗ್ಗೆ ಪರಿಚಯವನ್ನು ಮಾಡ್ತೀವಿ. ಉದ್ಯೋಗ ಖಾತ್ರಿಯಲ್ಲಿ ಹಳ್ಳಿಯಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು 1 ಲಕ್ಷ ಕೋಟಿ ನಮ್ಮ ಹಳ್ಳಿಗೆ ದುಡ್ಡು ಬಂದಾಗ ಹಳ್ಳಿಯ ಆರ್ಥಿಕ ವ್ಯವಸ್ಥೆಯನ್ನ ಮೇಲ್ಮಟ್ಟ ತರಲಿಕ್ಕೆ ಪಂಚಾಯತ್ ರಾಜ್ಯವನ್ನ ರಾಮರಾಜ್ಯ ಮಾಡುವ ಕಲ್ಪನೆ. ಯಾಕಂದ್ರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗ್ತದೆ ಅಂತ ಆ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಹೇಳಿದ್ರು ಬರಬೇಕು, ಕಷ್ಟ ಕಡೆ ಜನರಿಗೆ ಹೋಗಿ ಏನಾದ್ರು ಕೆಲಸ ಮಾಡುವ ಅವಕಾಶ ಇದೆ ನಿಮಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿ